ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ತರ್ಪಿಸುವ ನಮ್ಮ ಸೂರಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನೀವು ನಮ್ಮ ಸೂರಿಶ್ ಅಡುಗೆ ಮನೆಯಲ್ಲಿ ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗಾಯತ್ರಿ ಮ್ಯಾಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬಿಟ್ಕೊಳ್ಳೋ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನಮಗೆ ಸ್ವಾಗತ ಮಾಡ್ತಿದ್ದೀರಲ್ಲ. ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ಬಾಳೆಮಂಗಳೂರು. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ಸಣ್ಣ ಸಣ್ಣ ಬಟಾಟೆ ಚಿತ್ರಾಯಿ ಗೋಳಿ ಅಂತ. ಚಿತ್ರಾಯಿ ಗೋಳಿ ಅಲ್ಲ? ಗೋಳಿಯಾ? ಓಕೆ, ಗೋಳಿ ಬಂತಲ್ಲಿ. ಗೋಳಿಗ ಚಿತ್ರಾಯಿ ನಮ್ಮ ಊರಿನ ಚಿತ್ರಪುರ ಚಿತ್ರಾಯಿ ಗೋಳಿ ಮಾಡುವ ಅಂತೇಳಿ. ಓ, ಹಾಗೆ ಮಾಡಿ ಚಿತ್ರಾಯಿ ಗೋಳಿ ಅಲ್ಲ? ಚಿತ್ರಾಯಿ ಗೋಳಿ ಅಂತ. ಓಕೆ, ಏನು ಚಿಕ್ಕ ಚಿಕ್ಕ ಬಟಾಟೆ, ಸಣ್ಣ ಸಣ್ಣ ಬಟಾಟೆ ಸಿಕ್ತದಲ್ಲ, ಅದನ್ನು ಬೇಯಿಸಿ ಚಿತ್ರಾಯಿ ಗೋಳಿ ಮಾಡೋದಲ್ಲ? ಓಕೆ, ಇನ್ನೊಂದು ಮತ್ತೊಂದು ಸೋರೆಕಾಯಿ ಪಾಯಸ. ಹೆಲ್ತಿಗೆ ಒಳ್ಳೇದು, ಮತ್ತೆ ಪಾಯಸ ಸ್ವೀಟ್ ಎಲ್ಲ ಒಳ್ಳೇದಲ್ಲ? ಒಂದು ಅಡಿಗೆಯಲ್ಲಿ ಲಾಸ್ಟಿಗೆ ಒಂದು ಸ್ವೀಟ್ ಇದ್ರೆ ಚೆನ್ನಾಗಿರುತ್ತಲ್ಲ? ಅದು ನಮ್ಮ ಮನೆಯವರಿಗೆ ಇಷ್ಟ, ಯಾವಾಗ ಸ್ವೀಟ್ ಮಾಡಿಟ್ಟು ಬೇಕೇ ಅವರಿಗೆ ಸ್ವೀಟ್. ಹೌದಾ? ಅವ್ರಿಗೆ ಕೂಡ ಇಷ್ಟ ಅಂತ ಸ್ವೀಟ್ ಅಲ್ಲ? ಓಕೆ, ಹಾಗಾದ್ರೆ ಎರಡೊಂದು ಮಳಿಗೆ ಅಡುಗೆ ಹೋಗುವಾಗಾದ್ರೆ ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು ಸ್ವೀಟ್ ಮಾಡ್ತಿದ್ದೀರಾ? ಅದೇ ಸ್ವೀಟ್ ಮಾಡುವಂತ ಸೋರೆಕಾಯಿ ಪಾಯಸ ಅಂತ. ಸೋರೆಕಾಯಿ ಪಾಯಸ ಅಂತ. ಓಕೆ, ಏನೆಲ್ಲ ತಗೊಂಡಿದ್ದೀರಾ? ಮೊದಲಿಗೆ ಈಗ ತೆಂಗಿನಕಾಯಿ ಹಾಲು ತೆಗಿಬೇಕು, ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಓಕೆ, ಹಾಗಾದ್ರೆ ಫಸ್ಟಿಗೆ ಈಗ ನಾವು ಹಾಲು ತೆಗೆಯುವ ಕಾರ್ಯಕ್ರಮ ಅಲ್ಲ? ಹಾಗಾದ್ರೆ ನಿಮಗೆ ಮಿಕ್ಸಿ ಬೇಕಲ್ಲ? ಮಿಕ್ಸಿ ಬೇಕು. ಅದನ್ನು 1 ಕಪ್ಪಿನಷ್ಟು ತಗೊಂಡಿದ್ದೀರಾ? 1 ಕಪ್ಪಿನಷ್ಟು ತೆಂಗಿನಕಾಯಿ ತಗೊಂಡಿದ್ರು. ಮಿಕ್ಸಿ ಮಾಡಿ ಹಾಲು ತೆಗೆದು ದಪ್ಪ ಹಾಲನ್ನು ಬೇರೆ ತೆಗೆದಿಡಬೇಕು. ತೆಳು ಹಾಲಲ್ಲಿ ಸೋರೆಕಾಯನ್ನು ಬೇಯಿಸೋದು. ತೆಳು ಹಾಲಲ್ಲಿ ಒಂದು ಹಾಲು ವೇಸ್ಟ್ ಆಗಬಾರ್ದು. ಈಗ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದೆ. ಸರಿಯಾದ ಅಡಿಗೆಯವರು ಅಂತ ಈಗ ಗೊತ್ತಾಗ್ತದೆ. ಅಂದರೆ ವೇಸ್ಟ್ ಮಾಡಲಿಕ್ಕಿಲ್ಲ ಯಾವುದನ್ನು ಕೂಡ. ನೀರು ಹಾಕಬೇಕಾ? ಸ್ವಲ್ಪ ನೀರು ಹಾಕಿ. ಓಕೆ, ಸಾಕು. ಈಗ ಇದನ್ನು ಮಿಕ್ಸ್ ಮಾಡಬೇಕಲ್ಲ? ತೆಂಗಿನಕಾಯಿಯ ಹಾಲನ್ನು ಫಸ್ಟಿಗೆ ತೆಗೊಳ್ಬೇಕಲ್ಲ? ಹಾಕ್ಲಾ? ಹಾಕಿ. ನೀರು ಹಾಕಬೇಕಾ ಇದಕ್ಕೆ? ಸ್ವಲ್ಪ ಹಾಕಿ, ಅದಕ್ಕೆ ಹಾಕಿ. ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ತೆಳು ಹಾಲು ರೆಡಿ ಮಾಡ್ಕೊಳ್ಬೇಕಲ್ಲ? ನೀರು ಸ್ವಲ್ಪ ಜಾಸ್ತಿ ಇರಲಿಲ್ಲ? ಮಿಕ್ಸ್ ಮಾಡೋದು ಬೇಡ. ಹಾಗೇನಾ? ಈಸಿ ನೋಡಿ, ನನಗೆ ಕೆಲಸ ಇಲ್ಲ ಈಗ. ಇದಕ್ಕೆ ಮಿಕ್ಸ್ ಬೇಡ. ಎರಡನೇ ಸತಿ ನಾವು ಏನು ಮಿಕ್ಸ್ ಮಾಡಬೇಕು ಅಂತಿಲ್ಲ, ಹಾಗೆ ಮಾಡ್ಕೊಳ್ಬೋದು. ಮಿಕ್ಸ್ ಮಾಡಿಲ್ಲ. ಹಾಲಂತೂ ರೆಡಿಯಾಗಿದೆ. ಓಕೆ, ಈಗ ಸೋರೆಕಾಯಿಯನ್ನು ಈ ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಿ ಒಂದು ಕುಕ್ಕರಲ್ಲಿ ಒಂದು ಸೀಟಿ ತೆಗಿಲಿಕ್ಕೆ ಉಂಟು. ಓಕೆ, ಹಾಗಾದರೆ ಕುಕ್ಕರ್ ಬೇಕಲ್ಲ? ಕುಕ್ಕರ್ಗೆ
ಕುಕ್ಕರಲ್ಲಿ ಬಿಸಿ ಬೇಗ ಆಗ್ತದಲ್ಲ. ಬೇಗ ಆಗ್ತದೆ, ಹೌದು. ಅದಕ್ಕೆ ಈಗ ಈ ಹಾಲನ್ನು ಹಾಕಿ ಫಸ್ಟಿಗೆ. ಓಕೆ, ತೆಳು ಹಾಲನ್ನು ಹಾಕ್ತಾ ತೆಳು ಇದ್ದೀರಲ್ಲ? ಹಾಕನ್ನು ಫಸ್ಟಿಗೆ ಹಾಕೋದು. ಹಾಲು ವೇಸ್ಟ್ ಆಗೋದಿಲ್ಲ. ಹೌದು. ಆಮೇಲೆ ಈ ಸೋರೆಕಾಯಿಯನ್ನು ಹಾಂ, ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದ ಸೋರೆಕಾಯಿ ಅಲ್ಲ? ಸೋರೆಕಾಯಿಯನ್ನು ತೊಳೆದು ತಂದು ಪೀಸ್ ಮಾಡಬೇಕಲ್ಲ? ಮಾಡಿದ್ದೇವೆ. ಈಗ ಅದನ್ನು ಸೀಟ್ ತೆಗೆದು ಹಾಕೊಂಡ್ರೆ ಓಕೆ. ಬೇರೆ ಏನು ಹಾಕ್ಲಿಕ್ಕಿಲ್ಲ? ಈಗೇನು ಹಾಕ್ಲಿಕ್ಕಿಲ್ಲ. ಓಕೆ. ಅದು ಬೆಂದ ನಂತರ ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಲಿಕ್ಕಿದೆ. ಓಕೆ. ಇದು ವಿಸಿಲಲ್ಲೇ ಬೇಯಬೇಕಾ? ಹಾಂ, ವಿಸಿಲ್ ಹಾಕ್ಬೇಕು. ವಿಸಿಲ್ ಹಾಕಿದ್ರೆ ಬೇಗ ಆಗ್ತದೆ. ಓಕೆ. ಇದೊಂದು 2 ವಿಸಿಲ್ ಸಾಕಂತಲ್ಲ? ಹಾಂ, 2 ವಿಸಿಲ್ ಸಾಕು. ಓಕೆ, ಅಂದರೆ ಬೆಂದರೆ ಸಾಕು? ಬೆಂದರೆ ಸಾಕು. ಓಕೆ. ಅದು ಎಳುತ್ತಿದ್ದ ಕಾರಣ 2 ವಿಸಿಲ್ ಸಾಕು. 2 ವಿಸಿಲ್ ಸಾಕಂತಲ್ಲ? ಹಾಂ, ಎಸ್ ಮ್ಯಾಮ್. ನೀವು ಹೇಳಿ, ಅಡುಗೆಯಲ್ಲಿ ಬೇರೆ ಎಲ್ಲ ಏನೆಲ್ಲ ಮಾಡ್ತಿದ್ದೀರಾ? ನೀವು ವೆಜ್ ಅಂತ ಹೇಳಿದರೆ ಈಗ ಸ್ಪೆಷಲ್ ಡಿಶ್ ಎಲ್ಲ ಇರುತ್ತೆ. ಅದು ನಮ್ಮದು ಜಾಸ್ತಿ ವೆಜ್, ನಾವು ನಾನ್ ವೆಜ್ ಇಲ್ಲ. ನಮ್ಮ ನಾನ್ ವೆಜ್ ಇಲ್ಲ. ಏನು ವೆಜ್ಜಲ್ಲಿ ಏನು ಸ್ಪೆಷಲ್ ಮಾಡ್ತೀರಾ? ತುಂಬ ನಮ್ಮನೆ ಬರ್ತದೆ. ನಮಗೆಲ್ಲ ನೀರುಳ್ಳಿ ಎಲ್ಲ ಹಾಕೋದೆಲ್ಲ ತುಂಬ ಅದೊಂದು ಕವಟೆಕಾಯಿ ಅಂತ ಸಿಗ್ತದೆ. ಅದ್ರಲ್ಲಿ ತುಂಬ ನಮ್ಮನೆ ಮಾಡ್ತೇವೆ ನಾವು. ಕವಟೆಕಾಯಿ ಹಾಕಿ ನೀರುಳ್ಳಿ ಬೆಳ್ಳುಳ್ಳಿ ಹಾಕುವ ಬದಲಿಗೆ ಈರುಳ್ಳಿ ಇದೆಲ್ಲ ಈರುಳ್ಳಿ ಎಲ್ಲ ಹಾಕ್ಲಿಕ್ಕಿಲ್ಲ. ನಮ್ಮನೇಲಿ ನಾವು ಭಟ್ರು ಅಲ್ವಾ, ಅದ ಕಾರಣ ನಾವು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಲ್ಲ. ನಾನು ತಿಂತೇನೆ, ಮನೆಯವ್ರು ಸಿಗೋದಿಲ್ಲ. ಅದ್ರ ಬದಲಿ ಕವಟೆಕಾಯಿ ಹಾಕಿ ಮಾಡೋದು. ಇಲ್ಲದ್ರೆ ಮೆಂತೆ ಒಗ್ಗರಣೆ ಹಾಕೋದು. ಒಗ್ಗರಣೆ ಸೊಪ್ಪಿಗೆ ಒಗ್ಗರಣೆ ಸೊಪ್ಪು, ಮೆಂತೆ, ಜೀರಿಗೆ ಇದೆಲ್ಲ ಹಾಕಿ ಅದು ಡಿಶ್ ಒಳ್ಳೆ ಅಂತ ಹೇಳಿದ್ರೆ ಮೆಂತೆ ಒಗ್ಗರಣೆ ಅಂತ ಹಾಕೋದಲ್ಲ? ಅದು ಒಳ್ಳೆ ಆಗ್ತದೆ, ಪರಿಮಳ ಒಳ್ಳೆ ಬರ್ತದೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಬಂದಿದೆ. ಆಫ್ ಮಾಡಿ ಇಡುದಾ? ಗ್ಯಾಸ್ ಆಫ್ ಮಾಡಿ. ಈಗ ನೆಕ್ಸ್ಟ್ ಎಂತ ಮಾಡೋದು? ಅದು ಸ್ವಲ್ಪ ತಣ್ಣಗೆ ಹಾಕಬೇಕು. ಅಷ್ಟೊತ್ತಿಗೆ ಬೇರೆ ಎಂತ ರೆಡಿ ಮಾಡಿ? ಬೇರೆ ಏನಿಲ್ಲ, ರೆಡಿ ಮಾಡಲಿಕ್ಕಿಲ್ಲ. ಬೆಲ್ಲವನ್ನು ಹಾಕಿ ಅದನ್ನು ಇದಕ್ಕೆ ಹಾಕಿ ಬೇರೆ ಏನು ರೆಡಿ ಮಾಡಲಿಕ್ಕಿಲ್ಲ ಅಲ್ಲ? ಏನಿಲ್ಲ. ಇದಕ್ಕೆ ಮತ್ತೆ ಅದು ಒಗ್ಗರಣೆ ಹಾಕ್ಲಿಕ್ಕೆ ಉಂಟು. ಒಗ್ಗರಣೆ ಅಂದರೆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದು ಹಾಕಿದರೆ ಅದರ ಟೇಸ್ಟ್ ಬೇರೆ ಬರ್ತದೆ. ಅದು ಮೆತ್ತಗೆ ಆಗೋದಿಲ್ಲ. ಹೌದು, ಅದು ಕೊನೆಗೆ ಮಾಡೋದು. ಕೊನೆಗೆ ಹಾಗಾದರೆ ಇದು ಸ್ವಲ್ಪ ಆರಬೇಕಲ್ಲ? ಈಗ ಓಕೆ. ಓಕೆ, ಆಲ್ಮೋಸ್ಟ್ ಆರಿದೆ ಅಂತ ಕಾಣಿಸ್ತಲ್ಲ? ತೆಗೆಯುವಲ್ಲ? ಬೆಂದಿದೆಯಲ್ಲ? ನೋಡ್ಲಿಕ್ಕೆ ಕೂಡ ಸ್ವಲ್ಪ ವೈಟ್ ಕಾಣ್ತಾ ಉಂಟು. ಅಂದರೆ ತೆಂಗಿನ ಹಾಲಲ್ಲ? ತೆಂಗಿನ ಹಾಲು. ಓಕೆ, ಒಂದು ಸ್ಪೂನ್ ಬೇಕಿತ್ತು. ಓಕೆ, ಆಲ್ಮೋಸ್ಟ್ ಬೆಂದಿದೆ ಅಂತ ಕಾಣುತ್ತಲ್ಲ? ಬೆಂದಿದೆ. ಓಕೆ, ಹಾಗಾದರೆ ನಿಮಗೀಗ ಗ್ಯಾಸ್ ಉರಿಸ್ಬೇಕಲ್ಲ? ರಾಪಾಗಿ ಗ್ಯಾಸ್ ಆನ್ ಮಾಡಿ ಒಂದು ಬೆಲ್ಲ ಹಾಕ್ಲಿಕ್ಕೆ ಉಂಟಲ್ಲ? ಅದಕ್ಕೆ ಬೆಲ್ಲ ಹಾಕ್ಲಿಕ್ಕೆ ಉಂಟು. ಓಕೆ, ಬೆಲ್ಲವನ್ನು ಹುಡಿ ಮಾಡಿ ತಂದಿದ್ದೇನೆ ನಾನು. ಹುಡಿ ಮಾಡಿ ತಂದಿದ್ದೇನೆ. ಇಲ್ಲಿ ಗುದ್ದುವ ಕೆಲಸ ಎಲ್ಲ ಬೇಡ. ಓಕೆ, ಈಗ ಸ್ವಲ್ಪ ಕುದಿಯುವಾಗ ಬೇಯ್ತದಲ್ಲ ಮತ್ತೆ? ಬೆಲ್ಲ ಹಾಕಿದ ಮೇಲೆ ಬೇಯುದಿಲ್ಲ. ಬೆಲ್ಲ ಹಾಕುವ ಮೊದಲೇ ಬೇಯಬೇಕು. ಬೆಲ್ಲ ಹಾಕಿದ ಮೇಲೆ ಬೇಯುದಿಲ್ಲ. ಯಾವುದು? ಓಕೆ, ನಾವು ದಪ್ಪ ಹಾಲು ಇನ್ನೂ ಹಾಕ್ಬೇಕಷ್ಟೇ. ದಪ್ಪ ಹಾಲು ಇನ್ನೂ ಹಾಕಬೇಕು. ಮತ್ತು ಸ್ವಲ್ಪ ದಪ್ಪ ಆಗಬೇಕಾದ್ರೆ ನಾವು ಬಾಂಬೆ ರವೆ ಹೇಳ್ತೇವಲ್ಲ, ಸಣ್ಣ ಸೂಜಿ, ಅದನ್ನು ಹಾಕಬೇಕು. ಕೆಲವರು ಅಕ್ಕಿಯನ್ನು ಕಡ್ದು ಹಾಕ್ತಾರೆ. ಅಕ್ಕಿ ಕಡ್ದು ದಪ್ಪ ಬರಲಿಕ್ಕೆ. ಅದು ನಮ್ಮಲ್ಲಿ ಊಟ ಕೂತ್ಕೊಳ್ಳೋ ಮಾತ್ರ ಯೂಸ್ ಮಾಡಿದ ಕಾರಣ ಇದನ್ನು ನಾವು ಯಾವಾಗಲೂ ಯೂಸ್ ಮಾಡೋದು. ಸಜ್ಜಿಗೆ ಹಾಕಿದ ಕೂಡಲೇ ಬಾಂಬೆ ರವೆ ಹಾಕಿದರೆ. ಕೆಲವರು ಕಾರ್ನ್ ಪೌಡರ್ ಹಾಕ್ತಾರೆ. ದಪ್ಪ ಆಗ್ತದೆ. ನೀವೀಗ ಹಾಕ್ತಾ ಇದ್ದೀರಾ? ನಾವು ಸಜ್ಜಿಗೆ ಹಾಕೋದು ಬಾಂಬೆ ರವೆ. ಸಣ್ಣ ರವೆ ಹಾಕಿ ಅದು ಸ್ವಲ್ಪ ಥಿಕ್ನೆಸ್ ಬರ್ತದಲ್ಲ? ಇಲ್ಲ ನೋಡಿ, ತೆಳು ಬರ್ತದೆ. ಥಿಕ್ನೆಸ್ ಬಂದರೆ ಚೆನ್ನಾಗಿರುತ್ತಲ್ಲ? ಸ್ವಲ್ಪ ಒಂದು ಕುದಿ ಬಂದ ನಂತರವೇ ಹಾಕೋದು ಬೆಟರ್ ಅಂತ ಹೇಳ್ತಾರಲ್ಲ? ಅದೇ, ಬೆಲ್ಲದ ಒಂದು ಹಸಿ ವಾಸನೆ ಹೋದಾಗಿ ಬಂದರೆ ಆಮೇಲೆ ಬಾಂಬೆ ರವೆ ಹಾಕುವಂತ. ಮತ್ತು ಸೋರೆಕಾಯಿ ಜೀವಕ್ಕೆ ಒಳ್ಳೆಯದಲ್ವಾ? ಜೀವಕ್ಕೆ ಒಳ್ಳೆಯದು, ಹೆಲ್ತಿಗೆ. ನೀವು ತರಕಾರಿಯಿಂದ ಬೇರೆ ಯಾವುದರಿಂದಿಲ್ಲ ಪಾಯಸ ಮಾಡ್ತಿದ್ರು? ಸೀಮೆ ಬದನೆ ಇದೆಯಲ್ಲ, ಅದರಲ್ಲಿ ಮಾಡ್ತೇವೆ. ಸೀಮೆ ಬದನೆ ಅಂತ ಹೇಳಿದ್ರೆ ಸಿಹಿ ಕುಂಬಳ ಬರುತ್ತಲ್ಲ? ಸಿಹಿ ಕುಂಬಳದ ಮಾಡ್ತೇವೆ. ಬದನೆಕಾಯಿ ಅಂದರೆ ಅದು ಗ್ರೀನ್ ಕಲರ್, ಒಂದಿಷ್ಟು ಉದ್ದಕ್ಕೆ ಇರ್ತದೆ. ಅದು ಸೀಮೆ ಬದನೆ ಅಂತ. ಬದನೆಯಿಂದ ಕೂಡ ಮಾಡ್ತಾರಲ್ಲ? ಬದನೆ ಅಲ್ಲ, ಸೀಮೆ ಬದನೆ ಅಂತ ಹೇಳ್ತೇವೆ ಅದಕ್ಕೆ. ಅದು ಗ್ರೀನ್ ಕಲರ್, ಅದು ಕೂಡ ಅದು ಬದನೆ ಸೇಪ್. ಅದು ಅದರದ್ದು ಪಾಯಸ ಮಾಡ್ತೇವೆ. ಮತ್ತು ಸೋರೆಕಾಯಿ ಮತ್ತು ಸಿಹಿ ಕುಂಬಳಕಾಯಿ ಅದನ್ನು ಮಾಡ್ತೇವೆ. ಅಂದರೆ ಮನೆಯವರಿಗೆ ಇಷ್ಟ ಅಲ್ವಾ? ವಾರಕ್ಕೆ ಒಂದು ದಿವಸ ಮಾಡ್ತೇವೆ. ಆಗೋದು ದೇವಸ್ಥಾನದಲ್ಲಿ ಯಾವಾಗಲೂ ಊಟ ಇರ್ತದೆ ನಮಗೆ. ನಮ್ಮ ದೇವಸ್ಥಾನದ ಅರ್ಚಕರಲ್ಲಿ ಇವರು. ಹೌದಾ? ಓಕೆ. ಎಲ್ಲಿ?
ಪಾಣೆಮಂಗಳೂರು ಹಿರೇವಿಠಲ ದೇವಸ್ಥಾನ. ಹಾಗೆ ಅರ್ಚಕರು ಇವರು? ಅರ್ಚಕರಿಂದ ನಮಗೆ ಇವರು ಪರಿಚಾರಕರು, ದೇವರ ಬಾಗಿಲು ತೆಗೀಲಿಕ್ಕೆ ಅದೆಲ್ಲ. ಅಂದರೆ ದೇವಸ್ಥಾನದಲ್ಲಿ ಯಾವಾಗಲೂ ಊಟ ಇದ್ದೇ ಇರುತ್ತೆ. ಅದು ಸ್ವೀಟ್ ಅಂದರೆ ಇಷ್ಟ. ಓಕೆ, ಹಾಗಾದರೆ ನೀವು ಡೈಲಿ ಏನು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇರ್ತೀರ? ಮನೆ ದೇವಸ್ಥಾನ ಆಗಿದೆ ನಮಗೆ. ಹೌದಲ್ಲ, ನಮ್ಮ ಕಾಂಪೌಂಡಲ್ಲಿ ಇರು ದೇವಸ್ಥಾನ ಸುತ್ತಲ್ಲಿ. ಹಾಗೆ ನಮಗೆ ದೇವಸ್ಥಾನ ಹೇಳಿದಾಗ ಒಂದು ಮನೆಯಾಗೆ ಆಗಿದಲ್ಲ. ಈಗ ಇದಕ್ಕೆ ಸ್ವಲ್ಪ ರವೆ ಹಾಕಿದರೆ ಸ್ವಲ್ಪ ಥಿಕ್ನೆಸ್ ಬರ್ತದಲ್ಲ. ನೋಡಿ ಈಗ ಸ್ವಲ್ಪ ಥಿಕ್ನೆಸ್ ಬಂತಲ್ಲ. ಪಾಣೆಮಂಗಳೂರಲ್ಲಿ ದೇವಸ್ಥಾನ ಅಂತ ಹೇಳಿದ್ರೆ ಯಾವ ದೇವಸ್ಥಾನ ಅದು? ವೀರವಿಠಲ ದೇವಸ್ಥಾನ. ಯಾವುದು? ವೀರವಿಠಲ. ನಮ್ಮದು ಉತ್ಸವ ದೇವರು ರಾಮಚಂದ್ರ ದೇವರು ಅಂತೇಳಿ ಉತ್ಸವಕ್ಕೆ. ನಮ್ಮದು ದೀಪೋತ್ಸವ ಅಂದರೆ ಒಳ್ಳೆ ಒಂದು ಹಬ್ಬ, ದೊಡ್ಡ ಹಬ್ಬ. ದೀಪೋತ್ಸವ ಕಾರ್ತಿಕ ಮಾಸದ. ಓಕೆ. ಆಗ ಒಳ್ಳೆ ರಥೋತ್ಸವ ಇಲ್ಲ ನಮ್ಮ ದೇವಸ್ಥಾನದಲ್ಲಿ. ದೊಡ್ಡ ಹಬ್ಬ ಅಂದರೆ ಅದೇ ದೇವಸ್ಥಾನದ ಉತ್ಸವ ಒಂದು ದೊಡ್ಡ ದೀಪೋತ್ಸವ ಅಂತೇಳಿ. ಈಗ ಥಿಕ್ನೆಸ್ ಬಂತಲ್ಲ ನೋಡಿ. ಈಗ ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ನೋಡಿ ಈ ದಪ್ಪ ಹಾಲನ್ನು ಅದನ್ನ ಹಾಕ್ಬೇಕು. ಈಗ ಸ್ವಲ್ಪ ನೀರು ಹಾಕ್ತಿದ್ರಾ? ಸ್ವಲ್ಪ ಹಾಕಿ. ಯಾವುದು ವೇಸ್ಟ್ ಆಗಬಾರ್ದಲ್ವ? ಈಗಂತೂ ಚೆನ್ನಾಗಿ ಕುದಿ ಬರಬೇಕಲ್ಲ? ಬರಬೇಕು. ಆಮೇಲೆ ಏಲಕ್ಕಿ ಹಾಕಿದ್ದು. ಆಮೇಲೆ ಒಗ್ಗರಣೆ ಆಮೇಲೆ ಲಾಸ್ಟಿಗೆ ಮಾಡಿ ಹಾಕೋದು. ಉಪ್ಪು ಹಾಕ್ಬೇಕು ಸ್ವಲ್ಪ. ಉಪ್ಪು ಹಾಕಬೇಕಾ? ಬೆಲ್ಲದಲ್ಲಿ ಉಪ್ಪು ಆಲ್ರೆಡಿ ಇರುತ್ತೆ. ಉಪ್ಪಲ್ಲ, ತುಪ್ಪ ಹಾಕಿ. ತುಪ್ಪ ಹಾಕುದು. ಉಪ್ಪು ಹಾಕ್ಲಿಕ್ಕಿಲ್ಲ ಪಾಯಸಕ್ಕೆ. ನೀವೇನಾದರೂ ತುಪ್ಪ ಹಾಕ್ತಾರೆ ಅಲ್ಲ, ಬ್ರಾಹ್ಮಿಣ್ಸ್ನವರು ಹಾಕ್ತಾರೆ. ಕನ್ನಡ ಬ್ರಾಹ್ಮಿಣ್ಸ್ನವರು ಅವ್ರು ಉಪ್ಪು ಹಾಕಿದ ಪಾಯಸ ಮಾಡೋದಿಲ್ಲ. ಅವ್ರು ಉಪ್ಪು ಹಾಕಿ ಮಾಡೋದು. ಉಪ್ಪು ಹಾಕ್ತಾರಲ್ಲ, ಅಂದರೆ ಜಸ್ಟ್ ಒಂದು ಟೇಸ್ಟಿಗೆ, ಉಪ್ಪಿನ ಟೇಸ್ಟಿಗೆ ಅಂತೇಳಿ. ನಾವೆಲ್ಲ ಹಾಕ್ಲಿಕ್ಕಿಲ್ಲ. ಆಗ್ತಾ ಬಂತು. ನಾವಿಲ್ಲಿ ಈ ಕಡೆ ಸಣ್ಣ ಮಾಡಿ ಅಲ್ಲ ಅದಕ್ಕೊಂದು ಕಡೆ ಒಗ್ಗರಣೆ ಇಡುವಲ್ಲ. ಹಾಗಾದರೆ ತುಪ್ಪ ಒಂದು ಅರ್ಧ ಸ್ಪೂನ್ ಸಾಕು. ಸಾಕಾಗುತ್ತಾ? ಟೇಸ್ಟಿಗೆ ಸಾಕು. ಇದು ಕೇಸಿ ಶುದ್ಧ ಹಸುವಿನ ತುಪ್ಪ. ಹಾಗಾಗಿ ಇದನ್ನು ಯಾರಿಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಯಾವುದೇ ಸಮಸ್ಯೆ ಬರಲ್ಲ. ಕೇಸಿಯವರ ಶುದ್ಧವಾದಂತಹ ಹಸುವಿನ ತುಪ್ಪ. ಸಾಕಾಗುತ್ತಾ? ಸಾಕು. ಮತ್ತೆ ಕಪ್ಪಾದ್ರದ್ದು. ಓಕೆ. ಈಗ ನೋಡಿ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೇನೆ. ಈಗ ಅದನ್ನು ಅದಕ್ಕೆ ಹಾಕ್ಲಾ? ಹಾಕಿ. ಓಕೆ. ಈಗ ಸ್ಮೆಲ್ ಬರಲಿಲ್ಲ, ಒಳ್ಳೆ ನೋಡಿ. ಆ ಥರ ಒಂದು ಪಾಯಸ ಗೋಡಂಬಿ ಮತ್ತು ದ್ರಾಕ್ಷಿಯ ಒಗ್ಗರಣೆ ಬಿದ್ದರೆ ಒಗ್ಗರಣೆ ಹಾಕಿದ ಕೂಡಲೇ ಪಾಯಸ ರೆಡಿ ಆಯಿತು. ಓಕೆ, ಈಗ ಪಾಯಸ ಸರ್ವ್ ಮಾಡೋದಲ್ಲ? ಘಮ ಆಗುವ ಸೋರೆಕಾಯಿ ಪಾಯಸ ರೆಡಿ ಆಗಿದೆ. ಗೋಡಂಬಿ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಪಕ್ಕ ತೆಂಗಿನಕಾಯಿಯ ಹಾಲು ಹಾಕಿ ಮಾಡಿದಲ್ಲ? ಓಕೆ, ಬಿಸಿ ಬಿಸಿಯಾದ ಸೋರೆಕಾಯಿ ಪಾಯಸ ರೆಡಿ ಅಲ್ಲ? ನೋಡಿ, ನಾರ್ಮಲ್ ಆಗಿ ತೆಂಗಿನಕಾಯಿ ಎಲ್ಲ ಇದ್ದವರು ಈ ಥರ ತೆಂಗಿನಕಾಯಿ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಹಾಲು ಕೂಡ ಹಾಕ್ತಾರಾ? ನಾರ್ಮಲ್ ಹಾಕಿ ಮಾಡೋದಿಲ್ಲ, ಇದೇ ತೆಂಗಿನಕಾಯಿ ಹಾಕಿ ಮಾಡೋದು. ಓಕೆ, ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು ಅಂತ ಕಾಣ್ತಾ ಉಂಟು. ಎಸ್, ಹಾಗಾದರೆ ಟೇಸ್ಟ್ ಮಾಡೋಲ್ಲ? ಹಾಗಾದರೆ ಟೇಸ್ಟ್ ಮಾಡಿ ನೋಡಿ ಹೇಗೆ ಆಗಿದೆ ಅಂತೇಳಿ. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ ಸೋರೆಕಾಯಿಯ ಪಾಯಸ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೋರೆಕಾಯಿ ಪಾಯಸ ತಯಾರಿಸುವ ವಿಧಾನ. ಮೊದಲು ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ತೆಂಗಿನ ದಪ್ಪನೆಯ ಹಾಗೂ ತೆಳು ಹಾಲನ್ನ ತೆಗೆದಿಟ್ಟುಕೊಳ್ಳಿ. ನಂತರ ಸೋರೆಕಾಯಿ ಹೋಳುಗಳನ್ನ ತೆಂಗಿನ ತೆಳು ಹಾಲು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಸೋರೆಕಾಯಿ ಬೆಂದ ನಂತರ 1 ಕಪ್ ಬೆಲ್ಲ ಹಾಕಿ ಕುದಿಸಿ. ಬೆಲ್ಲ ಕರಗಿದ ನಂತರ 2 ಚಮಚದಷ್ಟು ರವೆ ಹಾಕಿ ಬೇಯಿಸಿ. ರವೆ ಬೆಂದ ನಂತರ ದಪ್ಪನೆಯ ತೆಂಗಿನ ಹಾಲು, ಏಲಕ್ಕಿ ಹಾಕಿ ಕುದಿಸಿ. ಕೊನೆಯಲ್ಲಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನ ಹೊಡೆದು ಪಾಯಸಕ್ಕೆ ಸೇರಿಸಿ. ಈಗ ಸವಿಯಾದ ಸೋರೆಕಾಯಿ ಪಾಯಸ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಸೋರೆಕಾಯಿಯ ಪಾಯಸ, ತೆಂಗಿನಕಾಯಿಯ ಹಾಲು ಹಾಕಿ ಸೋರೆಕಾಯಿಯ ಪಾಯಸ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.
ವಿರಾಮದೊಳಕ ಮತ್ತು ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೂರಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತುಳಿದ, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಸ್ಪೆಷಲ್ ಆದಂತಹ ಪಾಯಸ ರೆಡಿ ಮಾಡಿಟ್ಟಿದ್ದಾರೆ. ಈಗ ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು. ಎಸ್ ಮ್ಯಾಮ್, ಈಗ ಏನು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರಿ ನೀವು? ಸಣ್ಣ ಬಟಾಟೆ ಚಿತ್ರಾಯ ಗೋಳಿ ಅಂತ. ಚಿತ್ರಾಯ ಗೋಳಿ ಅಂತ ಅಂದರೆ ಚಿತ್ರಾಪುರ ಹೆಸರಿದ್ದಲ್ಲ, ಚಿತ್ರಾಯ ಗೋಳಿ ಚಿತ್ರಾಯ ಗೋಳಿಯ ಏನು ಮಾಡ್ತಿದ್ರು ಅದರಲ್ಲಿ? ಅದು ಪೈಸೆ ಅದಾವುದು ಸುಕ್ಕದಾಗಿ ಅಂದರೆ ಊಟಕ್ಕೆ ಅದೇ ನಮ್ದು ವೈಟ್ ರೈಸಿಗೆ ತೋವೆ ಮಾಡಿ ಅದೊಂದಿದ್ರು ಒಳ್ಳೆ ಊಟ ಆಗ್ತದೆ ಅಂತ. ಒಳ್ಳೆ ಗಮ್ಮತ್ತು ಊಟ ಮಾಡ್ಬೋದು. ಒಳ್ಳೆ ಊಟ. ಚಿತ್ರಾಯ ಗೋಳಿ ಅಲ್ಲ? ಗೋಳಿ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು? ಮೊದಲಿಗೆ ಇದು ಬಟಾಟೆಯನ್ನು ಬೇಯಿಸಿಟ್ಟಿದ್ದೇನೆ ನಾನು. ಓಕೆ, ಚಿಕ್ಕ ಬಟಾಟೆ ಆಗಬೇಕಾ ಹೇಗೆ? ನೋಡಿ, ದೊಡ್ಡದಿದ್ರೆ ಅದು ಕಟ್ ಮಾಡಿದ ಕೂಡಲೇ ಫ್ರೈ ಮಾಡುವಾಗ ಅದು ಒಂದು ಕಟ್ಟಾಗಿ ಮುದ್ದೆ ಬರ್ತದೆ. ಸೈಡ್ ಎಲ್ಲ ಕಟ್ ಆಗಿ. ಇದು ಇಡೀ ತಿಂದ್ರೆ ಕೊಟ್ಟ ಅದು ನಿಮ್ಗೆಲ್ಲ ಹೆಗ್ ತಿನ್ನುವವರಿಗೆಲ್ಲ ಹೆಗ್ಗಿನಾಗಿ ತಿನ್ಬೋದು ಅಂತ. ರೌಂಡ್ ಆಗಿ ಹೆಗ್ಗಿನಾಗಿ ತಿನ್ಬೋದು ಅಂತ ಹೇಳಿ ಹಾಗೆ ತಿನ್ಬೋದು. ನಾವು ತಿನ್ನೋದು, ನಾವು ಬಟಾಟೆ ಅಂತ ತಿಂತೇವೆ. ಬಟಾಟೆ ಅಂತ ನೀವೆಲ್ಲ ನಾನ್ ವೆಜ್ನವರು ಹೆಗ್ಗಿನಾಗಿ ತಿನ್ಬೋದು ಅಂತ. ರೌಂಡ್ ಕಂಡ್ರೆಲ್ಲ ಎಗ್ ಅಂತ ಹೇಳಿ ನೋಡಿ. ಇದನ್ನ ಈಗ ಗೋಲಿಗೆ ಹಾಕ್ತಾ ಇದ್ದೆ ನಾನೊಂದಂತ ಹೇಗೆ. ಬೇಯಿಸುವಾಗ ಉಪ್ಪು ಹಾಕೊಂಡಿದ್ರ? ಉಪ್ಪು ಹಾಕ್ಲಿಕ್ಕಿಲ್ಲ. ಇದಕ್ಕೆ ನೋಡಿ, ಹುಣಸೆ ಹಣ್ಣಿದ ರಸ, ಅದಕ್ಕೆ ಸ್ವಲ್ಪ ಹಿಂಗ್ ಹಾಕಿದ್ದೇನೆ. ಹಿಂಗ್ ಹಾಕಿದ್ರೆ ಇದನ್ನು ಇದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಹಿಂಗು ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಅಲ್ವಾ, ಗ್ಯಾಸ್ಟ್ರಿಕ್ ಆಗದಾಗೆ. ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಕೊಂಡು ರೆಡಿ ಮಾಡಿ ಇಡೋದು ಸ್ವಲ್ಪ ಹೊತ್ತು. ಆ ಥರ ಹುಣಸೆ ರಸ ಎಲ್ಲ ಹಾಕಿ ಉಪ್ಪಿನ ಹೊಡಿಯೆಲ್ಲ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಟ್ರೆ ಅದು ಉಪ್ಪು ಅದಕ್ಕೆ ಎಳಿತದೆ. ಉಪ್ಪು ಹುಳಿ ಎಲ್ಲ ಖಾರ ಆಗ್ಬೇಕಲ್ವಾ, ನೋಡಿ ಎಳಿತದೆ ಸ್ವಲ್ಪ ಹೊತ್ತು ಇಟ್ಟ ಮೇಲೆ. ಮಾತ್ರ ಬಟಾಟೆ ಸೈಜ್ ಮಾತ್ರ ನಾವು ಹುಡುಕಿಕೊಂಡು ಮಾಡ್ಕೊಳ್ಬೇಕಲ್ಲ? ಸಿಗ್ತದೆ. ಇದಕ್ಕೆ ಮಿಕ್ಸಿ ಮಾಡ್ಲಿಕ್ಕೆ ಉಂಟು. ಈಗ ಇದು ಹೀಗೆ ರೆಡಿ ಮಾಡಿ ಮೊದಲೇ ಇಟ್ಕೊಳ್ಬೇಕಲ್ಲ? ರೆಡಿ ಮಾಡಿ ಇಡಬೇಕು. ಓಕೆ, ಈಗ ನೋಡಿ, ಉದ್ದ ಮೆಣಸು, ಅದು ಸ್ವಲ್ಪ ಮಸಾಲೆ ಜಾಸ್ತಿ ಆಗ್ತದಲ್ವಾ. ಒಂದು 7-8 ಉದ್ದ ಮೆಣಸು, ಕಾಡಿಗೆ ಮೆಣಸು, ಒಂದು 3 ಖಾರಕ್ಕೆ. ಓಕೆ, ಹಾಗಾದರೆ ನಿಮಗೆ ಮಿಕ್ಸಿ ಬೇಕಲ್ಲ? ನೋಡಿ, ಇದು ಕಲರ್ ಬರಲಿಕ್ಕೆ. ಹಾಂ, ಖಾರ ಅದು ಖಾರ ಕಡಿಮೆ, ಇದು ಖಾರ ಕಮ್ಮಿ. ಅಂದರೆ ಊರು ಮೆಣಸಾ? ಇದು ಊರ ಮೆಣಸು, ಉಂಟೆ ಮೆಣಸು. ಇದು ಕಲ್ಲರಿಗೆ, ಇದು ಖಾರ ಇಲ್ಲ. ಇದನ್ನು ಮಿಕ್ಸಿಗೆ ಹಾಕಬೇಕು. ಓಕೆ, ಅನಂತರ ಜೀರಿಗೆ ಒಂದು ಟೀ ಸ್ಪೂನಷ್ಟು. ಒಂದು ಟೀ ಸ್ಪೂನ್ ಅಷ್ಟಲ್ಲ ಜೀರಿಗೆ, ಅಂದರೆ ಕ್ವಾಂಟಿಟಿಗೆ ಒಂದು. ಈಗ ನಾನು ಒಂದು 7-8 ಬಟಾಟೆ ಇದೆ, ಜಾಸ್ತಿ ಕ್ವಾಂಟಿಟಿ ಆಗಬೇಕು. ಒಂದು ಚಮಚ ಕೊತ್ತಂಬರಿ ಅದರೊಟ್ಟಿಗೆ. ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಮೆಣಸು. ಇದನ್ನು ನೀರು ಹಾಕ್ಲಿಕ್ಕಿಲ್ಲ, ಹಾಗೆ ಡ್ರೈ. ಓಕೆ, ನುಣ್ಣಗೆ ಮಾಡಲಿಕ್ಕಿಲ್ಲ, ತರಿಯಾಗಿ ಇದ್ರೆ ಸಾಕಲ್ಲ? ಓಕೆ, ಸಾಕು, ರೆಡಿ ಆಯ್ತು. ಇದೀಗ ಜಾಸ್ತಿ ಆಯ್ತಾ? ಕರೆಕ್ಟ್ ಆಗಿದಲ್ಲ? ಓಕೆ, ಈಗ ಒಂದು ಪ್ಯಾನ್ ಆಗಬೇಕಾ? ಪ್ಯಾನ್ ಬೇಕು. ಹಾಗಾದರೆ ಒಲೆ ಉರಿಸ್ಬೇಕಲ್ಲ? ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ? ಹಾಂ, ನಾನೇ ಮಾಡೋದು. ನಮ್ಮ ಇವರು ಭಟ್ರು ಮಾಡೋದಿಲ್ಲ? ಅವರು ಕಾಫಿ ಮಾತ್ರ. ಕಾಫಿ ನಿಮಗೆ ಅವರೇ ಮಾಡಿಕೊಡೋದಾ? ಬೆಳಿಗ್ಗೆ ಅವರೇ ಮಾಡಿಕೊಡೋದು. ಅವ್ರು ಬೇಗ ಹೇಳ್ತಾರೆ, ನಾನು ಹೇಳೋ ಲೇಟ್ ಆಗ್ತದೆ. ಓಕೆ, ಹಾಂ, ಅಂದರೆ ಪೂಜೆಗೆಲ್ಲ ಹೋಗುವಾಗ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು. 6 ಗಂಟೆಗೆ ಬಾಗಿಲು ತೆಗಿಬೇಕಲ್ವಾ? ಹೌದು. ಇದಕ್ಕೆ ಆಯಿಲ್ ಹಾಕ್ತಿದ್ರಾ? ಎಣ್ಣೆ ಹಾಕಬೇಕು ಸ್ವಲ್ಪ. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ. ನೀರು ಹಾಕ್ಲಿಕ್ಕಿಲ್ಲ ಅದಕ್ಕೆ. ಒಂದು 2 ಚಮಚ ಎಣ್ಣೆ ಹಾಕಿದ್ದೇನೆ. ಅದು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಅಲ್ಲ, ಅಂದರೆ ಇದು ಸ್ವಲ್ಪ ಒಗ್ಗರಣೆ ಟೈಪ್ ಬರುತ್ತೆ. ಈಗ ಸ್ವಲ್ಪ ಸಾಸಿವೆ. ಇದಕ್ಕೆ ಬೇರೆ ಏನು ತೆಂಗಿನಕಾಯಿ ಆ ಥರ ಏನು ಹಾಕಿ? ಅದೇನು ಹಾಕಲಿ, ತೆಂಗಿನಕಾಯಿ ಖಾಲಿ ಮೆಣಸನ್ನ ಹೊಡಿ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿ ಅಲ್ಲ ಅದಕ್ಕೆ. ಈಗ ಸಾಸಿವೆ ಚಟಪಟ ಆಗ್ತಾ ಇದೆ. ಚಟಪಟ ಅಂತ ಹೇಳುವಾಗ ಹಾಕ್ತಾಗ ಒಗ್ಗರಣೆ ಸ್ವಲ್ಪ ಬೀಳಬೇಕಲ್ಲ? ಸರಿಯಾದ ಒಗ್ಗರಣೆ ಆಯ್ತಲ್ಲ? ಈಗ ಸ್ವಲ್ಪ ಸಣ್ಣಗೆ ಮಾಡಿ. ನೋಡಿ, ಇದಕ್ಕೆ ಈಗ ಈ ಮಸಾಲೆ ಹುಡಿ ಮಾಡಿದ ಸ್ವಲ್ಪ ಮಸಾಲೆಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿಬೇಕು.
ಮಸಾಲೆ ಅಂತ ಹೇಳಿದ್ರೆ ಈಗ ಮೆಣಸು ಹುಡಿ ಮಾಡಿ ಮತ್ತು ಇಟ್ಟದ್ದು, ಕೊತ್ತಂಬರಿ ಜೀರಿಗೆ ಓಕೆ. ಹುಡಿ ಮಾಡಿ ಇಟ್ಟದನ್ನು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಈಗ ಸ್ವಲ್ಪ ಹುರಿಬೇಕಲ್ಲ. ಸ್ವಲ್ಪ ಹುರಿದ ಮೇಲೆ ಅದು ಕಲರ್ ಬೇರೆ ಬ್ರೌನ್ ಕಲರ್ ಬರ್ತದೆ. ಬ್ರೌನ್ ಬರುತ್ತಲ್ಲ. ಸ್ಲೋ ಇಡ್ಲಾ? ಸ್ವಲ್ಪ ಸ್ಲೋ ಮಾಡಿ, ಕರಚಬಾರ್ದಲ್ಲ ಇದು. ಕರಚಬಾರ್ದು. ನೋಡಿ ಜೀರಿಗೆದೆಲ್ಲ ಸ್ಮೆಲ್ ಬರ್ತಾ ಇದೆಯಲ್ಲ. ಹೌದು ಹೌದು. ಜೀರಿಗೆ, ಕೊತ್ತಂಬರಿ, ಆಮೇಲೆ ಏನು ಒಗ್ಗರಣೆ ಸೊಪ್ಪೆಲ್ಲ ಮಿಕ್ಸ್ ಆದಾಗ ಪರಿಮಳವೇ ಚೇಂಜ್ ಅಲ್ಲ. ಪರಿಮಳ ಚೇಂಜ್ ಬರ್ತಾ ಇದೆ. ನೀವು ತಿಂದಿದ್ರೆ ಎಷ್ಟವರೆಗೆ ಇವತ್ತು ನೋಡಿ? ನಾನು ಇದನ್ನು ತಿನ್ನಲೇ ಇಲ್ಲ. ರೆಸಿಪಿ ನೋಡಿ. ಹೌದು. ನೋಡಿ ಈಗ ಕಲರ್ ಚೇಂಜ್ ಬಂತಲ್ಲ. ಚೇಂಜ್. ಈಗ ಇದಾಗಿದೆ. ಆಗಿದೆ. ನೋಡಿ ಈಗ ಬಟಾಟೆಯನ್ನು ಅದಕ್ಕೆ ಹಾಕಿ ಮೇಲ್ಗಡೆಯಿಂದ ಹಾಕೋದಲ್ಲ. ಹೌದು. ಬಟಾಟೆ ಮತ್ತು ನಾವು ಏನು ಹುಣಸೆ ಅಲ್ಲ ಹುಣಸೆ ಹಣ್ಣು ರಸ ಮತ್ತು ಹಿಂಗು ಮಿಕ್ಸ್ ಮಾಡಿದ್ದನ್ನು ಅದಕ್ಕೆ ಹಾಕಿ. ಸಣ್ಣ ಹುರಿ ಮಾಡಿ. ಅಲ್ಲ. ಬಟಾಟೆ ಕೂಡ ಜಾಸ್ತಿ ಬೇಯಬಾರ್ದಲ್ಲ, ಹದ ಬೇಯಬೇಕು. ಅದ ಬೇಕು, ಅದು ಹುಡಿ ಆಗಬಾರ್ದಲ್ಲ. ಹೌದು ಹೌದು ಹೌದು. ನಾವು ಮನೇಲಿ ಸ್ವಲ್ಪ ಹೊತ್ತು ಜಾಸ್ತಿ ಇರ್ತೇವೆ. ಹಾಂ, ಹುಳಿ ಹಾಕಿದ್ದಕ್ಕೆ ಬಟಾಟೆಗೆ. ಹಾಂ, ಹುಳಿ ಹಾಕಿ ಜಾಸ್ತಿ ಇರ್ತೀರಲ್ಲ. ಅಂದರೆ ಸರಿ ಎಳೀತದಲ್ಲ ಬಟಾಟೆಗೆ. ಹಾಂ ಹೌದು ಹೌದು. ಮುಚ್ಚಿಡಬೇಕಾ ಹಾಗೆ? ಒಂದು 5 ನಿಮಿಷ ಮುಚ್ಚಿಟ್ರೆ ಒಳ್ಳೇದು. ಮುಚ್ಚಿಟ್ರೆ ಒಳ್ಳೇದಲ್ಲ. ಓಕೆ ಓಕೆ. ಎಸ್, ಇದು ಬೆಂದರೆ ಎಲ್ಲ ರೆಡಿ ಅಂತ ಹೇಳ್ಬೋದು. ತೆಗಿಯೋಲ್ಲ? ಆಲ್ಮೋಸ್ಟ್ ಆಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ರೆಡಿ ಎಲ್ಲ. ಡ್ರೈವ್ ನೋಡಿ. ಹೌದು ಹೌದು. ಚೆನ್ನಾಗಿ ಹಿಡಿದಿದೆಯಲ್ಲ. ಕರೆಕ್ಟಾಗಿ ಇದೆ ನೋಡಿ. ಬೇಕಾದ್ರೆ ಮಸಾಲೆ ಇನ್ನು ಜಾಸ್ತಿ ಮಾಡ್ಬೋದು ಬೇಕಿದ್ರೆ. ಹಾಂ ಓಕೆ. ಮಸಾಲೆ ಅಂದರೆ ಬೇರೆ ಹುಡಿ ಕೂಡ ಹಾಕ್ಕೊಳ್ಬೋದು? ಅಲ್ಲಲ್ಲ, ಇದೆ. ಇದನ್ನ ಓಕೆ ಓಕೆ. ಇವತ್ತು ನಾನು ಸ್ವಲ್ಪ ಮಾಡಿದಲ್ವಾ. ಹಾಂ ಹೌದು. ಜಾಸ್ತಿ ಮಾಡಿ ಜಾಸ್ತಿ ಐಟಮ್ ಹಾಕಿ ಹಾಗೆ ಕ್ವಾಂಟಿಟಿ ಜಾಸ್ತಿ ಹಾಕಿ ಮಾಡ್ಬೋದು. ಈಗ ಅದಾಗಿದೆ, ಆಲ್ರೆಡಿ ಆಗಿದೆ. ಆಗಿದಾ? ಆಫ್ ಮಾಡೋದಾ? ಆಫ್ ಮಾಡಿ. ಸರ್ವ್ ಮಾಡಲಿಕ್ಕೆ ಪ್ಲೇಟ್ ಅಂತೂ ರೆಡಿ ಮಾಡಿಟ್ಟಿದ್ದೇನೆ. ಮಾಡಿದ್ದೀನಿ. ಓಕೆ. ಬಿಸಿ ಬಿಸಿಯಾದ ಏನು ಹೇಳಿದ್ರಿ? ಹೇಗೆ ಕಾಣ್ತಾ ಇದೆ? ಚಿತ್ರಾಯಿ ಗುಳಿ ಅಂತ ಹೇಳ್ತೇವೆ ನಾವು. ಚಿತ್ರಾಯಿ ಗುಳಿ. ಓಕೆ. ಹೇಗೆ ಕಾಣ್ತಾ ಇದೆ ನೋಡಿ. ಸೇಮ್ ಚಿತ್ರಾಯಿ ಗುಳಿ ಥರನೇ ಕಾಣ್ತಾ ಉಂಟು ಅಲ್ಲ? ಓಕೆ. ಬಿಸಿ ಬಿಸಿಯ ಬಿಸಿಯಾದ ಚಿತ್ರಾಯಿ ಗುಳಿ ಅಂತೇಳಿ. ಚಿತ್ರಾಯಿ ಗೋಳಿ. ಚಿತ್ರಾಪುರದಲ್ಲಿ ಚಿತ್ರಾಯಿ ಗೋಳಿ ರೆಡಿ ಮಾಡಿ ಕೊಟ್ಟಿದ್ದೀರಾ? ಓಕೆ, ಗಮ್ಮದುಂಟು. ನೀವು ಆಗಲೇ ಹೇಳಿದ್ರಿ ನಾನ್ ವೆಜ್ನವರಿಗೆ ಎಗ್ ತಿಳ್ಕೊಂಡು ತಿನ್ಬೋದು, ವೆಜ್ನವರಿಗೆ ಚಿತ್ರಾಯಿ ಗೋಳಿ ಅಲ್ಲ, ಎಗ್ ನಾನ್ ವೆಜ್ ನಮಗೆಲ್ಲ ಬಟಾಟೆ. ಬಟಾಟೆ. ನಾನ್ ವೆಜ್ನವರಿಗೆ ಮೊಟ್ಟೆ ಅಂತೇಳಿ ಎಗ್. ಆ ಥರ ಮೋಸ ಮಾಡ್ಬೋದಲ್ಲ? ಮೋಸ ಮಾಡೋದು. ಓಕೆ. ಟೇಸ್ಟ್ ಅಂತ ಗಮ್ಮತ್ತಿರ್ಬೋದು. ಅಂದರೆ ನಾರ್ಮಲ್ ಆಗಿ ನಾವು ಈ ಥರದ್ದೆಲ್ಲ ಪೊಟಾಟೆಯಲ್ಲಿ ಈ ಥರ ಚಿತ್ರಾಯಿಗಳು ನಾನಂತೂ ತಿಂದಿಲ್ಲ. ಟೇಸ್ಟ್ ಮಾಡೋಲ್ಲ ಹಾಗಾದರೆ? ಟೇಸ್ಟ್ ಮಾಡಿ. ಓಕೆ, ಗಾಯತ್ರಿ ಮ್ಯಾಮ್ ಸಖತ್ತಾಗಿರುವಂತಹ ಚಿತ್ರಾಯಿ ಗೋಳಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಾ ಉಂಟು. ಹಾಗೆ ಒಂದೊಂದು ತೆಗೆದು ಬಾಯಿಗೆ ಹಾಕ್ಬೋದು. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಚಿತ್ರಾಯಿ ಗೋಳಿ ತಯಾರಿಸುವ ವಿಧಾನ. ಮೊದಲು ಬೇಯಿಸಿದ 8 ರಿಂದ 10 ಚಿಕ್ಕ ಆಲೂಗಡ್ಡೆಗಳನ್ನು ಹಿಂಗು ಹಾಗೂ ಹುಣಸೆ ರಸ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ ಹುರಿದ 8 ರಿಂದ 10 ಒಣಮೆಣಸಿಗೆ, 1 ಚಮಚದಷ್ಟು ಜೀರಿಗೆ, 1 ಚಮಚ ಧನಿಯಾ ಬೀಜವನ್ನ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 2 ಚಮಚ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ರುಬ್ಬಿದ ಮಸಾಲೆ ಪುಡಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಬೇಯಿಸಿ. ಮಸಾಲೆ ಬೆಂದ ನಂತರ ಮ್ಯಾರಿನೇಟ್ ಮಾಡಿದ ಆಲೂಗಡ್ಡೆ ಹಾಕಿ ಬೆರೆಸುತ್ತಾ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಚಿತ್ರಾಯಿ ಗೋಳಿ ಊಟದೊಂದಿಗೆ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಸ್ವೀಟ್, ಇನ್ನೊಂದು ಖಾರ. ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ? ಸ್ವೀಟ್ ಇರಲಿಲ್ಲ, ಸ್ವೀಟ್ ನೋಡುವಣ, ಆಮೇಲೆ ಖಾರ ಕೊಡುವ ಅಂತ. ಓಕೆ. ಸ್ಪೆಷಲ್ ಆದಂತಹ ಸೋರೆಕಾಯಿ ಅಲ್ಲ? ಸೋರೆಕಾಯಿ ಪಾಯಸ ಚೆನ್ನಾಗಿ ಬಂದಿದೆ ಅಂತ ಕಾಣ್ತಾ ಉಂಟು. ಹಾಂ, ಚೆನ್ನಾಗಿ ಬಂದಿದೆಯಲ್ಲ? ಸಕ್ಕತ್ತಾಗಿದೆ. ಇದನ್ನು ಹಾಗೇ ಒಂದು ಬೌಲಲ್ಲಿ ಹಾಕಿ ಫುಲ್ಲು ಖಾಲಿ ಮಾಡ್ಬೋದಲ್ಲ? ಟೇಸ್ಟು ನಾರ್ಮಲ್ ನಾವು ಈಗ ಪಾಯಸ ತಿಂತೇವೆ, ಅದೇ ಟೇಸ್ಟ್ ಬಂದಿದೆ. ಬಟ್ ಇದು ಸೋರೆಕಾಯಿ ಹಾಕಿದ ಕಾರಣ ಅದರ ಫ್ಲೇವರ್ ಹಾಗೆ ಬಾಯಿಗೆ ಸಿಗ್ತಾ ಉಂಟಲ್ಲ? ಹೆಲ್ತಿಗೆ ಒಳ್ಳೆಯದು. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಈಗ ಇನ್ನೊಂದು ಚಿತ್ರಾಯಿ ಗೋಳಿ ಅಂತ. ಚಿತ್ರಾಯಿ ಗೋಳಿ ಅಲ್ಲ,
ಇದೆಲ್ಲ ಇದಕ್ಕೆ ಸ್ಪೈಸಿ ಆಗಿದೆ ಅಲ್ವಾ? ಸ್ಪೈಸಿ ಆಗಿದೆ. ನಮ್ಮಲಾಗಿ ಊಟಕ್ಕೆ ಮ್ಯಾಚಿಂಗ್ ಅಲ್ಲ, ಈ ಥರ ಎಲ್ಲ ಊಟಕ್ಕೆ ಕಡಿಮೆ ಅಲ್ಲ ನಾವು ಮನೆಯಲ್ಲೆಲ್ಲ ಮಾಡೋದು. ನೀವೆಲ್ಲ ಈ ಥರದ್ದು ಹೇಳಿಕೊಟ್ರೆ ಜಾಸ್ತಿ ಮಾಡಿಕೊಡ್ಬೋದಲ್ಲ. ಓಕೆ, ಚೆನ್ನಾಗಿ ಆಗಿದೆ, ಟೇಸ್ಟಿ ಆಗಿದೆ. ನಾವು ಚಿಕ್ಕ ಬಟಾಟೆಯನ್ನೇ ಯೂಸ್ ಮಾಡಬೇಕಲ್ಲ. ಓಕೆ, ಹೇಗೆ ಅನ್ನಿಸ್ತು ಫಸ್ಟ್ ಟೈಮ್ ಬಂದಿದ್ದೀರಾ? 2 ಡಿಶ್ ಮಾಡಿದ್ದೀರಾ, ಟೇಸ್ಟಿಯಾಗಿ ಕೂಡ ಬಂದಿದೆ ಅಡುಗೆ. ಖುಷಿಯಾಗಿದೆ ಬಂದು. ಹಾಂ, ನಮಗೆ ಕೂಡ ಖುಷಿಯಾಗಿದೆ ಮ್ಯಾಮ್. 2 ಡಿಶ್ ಕೂಡ ಸ್ಪೆಷಲಾಗಿ ಏನು ಈ ಥರ 2 ಡಿಶ್ ಈ ಥರ ಸ್ಪೆಷಲ್ ಡಿಶ್ ಹೇಳ್ಕೊಡಿದಾಗ ನಮ್ಮ ವೀಕ್ಷಕರಿಗೆ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಮತ್ತು ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಗಾಯತ್ರಿ ಮ್ಯಾಮ್ ಸಾಕಾಗಿರುವಂತಹ ಚಿತ್ರಾಯಿ ಗೋಳಿ, ಪೊಟೆಟೆಯಿಂದ ಚಿತ್ರಾಯಿ ಗೋಳಿ, ಹಾಗೆಯೇ ಇನ್ನು ಸ್ಪೆಷಲಾಗಿ ಸೋರೆಕಾಯಿಯ ಪಾಯಸ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಜೆಗೆ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. Oh, that's nice, Arati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.